ಪಾರ್ಟಿಗಳಿಗೆ ಖಡಕ್ಕಾಗಿರುವಂಥ ಮತ್ತು ತುಂಬಾ ರುಚಿಯಾಗಿರುವಂಥ ಚಿಕನ್ ಸ್ಟಾರ್ಟರನ್ನು ಸುಲಭವಾಗಿ ಮಾಡಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪೆಪ್ಪರ್ ಗೀ ರೋಸ್ಟನ್ನು ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ. ಇದನ್ನ ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತಿಂದವರು ಸಖತ್ ಇಷ್ಟಪಡ್ತಾರೆ ಕೂಡ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಕರೆಕ್ಟಾಗಿ ಅರ್ಧ kg ಚಿಕನಿಗೆ ಈ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಚಿಕನನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರನ್ನು ಸರಿಯಾಗಿ ಹಿಂಡ್ಕೊಳ್ಳಿ. ಅದಾದ ನಂತರ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, 1/4 ಚಮಚದಷ್ಟು ಖಾರ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 1/4 ಕಪ್ಪಷ್ಟು ಮೊಸರು, ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಕರೆಕ್ಟಾಗಿ ಮಸಾಲ ಮಿಕ್ಸ್ ಮಾಡಬೇಕು ಅಂತಂದರೆ ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಇಡ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ಒಂದು 2 ಚಮಚದಷ್ಟು ಗೀ ಅಥವಾ ತುಪ್ಪನ ಒಂದು ಸ್ವಲ್ಪ ನೀವು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಈ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ವ ಆ ಚಿಕನ್ನ ಮೇಲೆ ಲೈಟಾಗಿ ಈ ಥರ ಹಾಕ್ಕೊಂಡು ಇದನ್ನ ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಬಿಟ್ಬಿಡಿ. 20 ನಿಮಿಷ ಆದ ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 3 ರಿಂದ 4 ಚಮಚದಷ್ಟು ನಾವು ತುಪ್ಪನ ಹಾಕೋಬೇಕಾಗುತ್ತೆ. ಉರಿ ಕಮ್ಮಿ ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಅದಾದ ನಂತರ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕಿಬಿಡ್ಬೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮ್ ಇಟ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಉಪ್ಪು ಯಾವಾಗಲೂ ನೋಡಿಕೊಂಡು ರುಚಿಗೆ ಬೇಕಾಗುವಷ್ಟು ಹಾಕ್ಕೊಳ್ಳಿ. ಮ್ಯಾರಿನೇಟ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಅದರಿಂದ ಉಪ್ಪು ಹಾಕುವಾಗ ಕೇರ್ಫುಲ್. ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಗಟ್ಟಿ ಚಿಕನ್ ಆದರೆ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ಬೋದು. ಗಟ್ಟಿ ಚಿಕನ್ ಇದ್ದರೆ ಒಳ್ಳೆಯದು. ಚಿಕನ್ ಬೇಯ್ತಾ ಇರಬೇಕಿದ್ರೆ ಮಿಡ್ಲಲ್ಲಿ ನೀವು ಇದನ್ನ ಮಗಚ್ತಾ ಇರಬೇಕು. ಇದಾದ ನಂತರ ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಇವಾಗ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಪೆಪ್ಪರ್ ಪುಡಿ, 1 ಚಮಚದಷ್ಟು ಖಾರ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಖಾರ ಪುಡಿ ಮತ್ತು ನೀವು ಪೆಪ್ಪರ್ ಪುಡಿಯನ್ನು ಜಾಸ್ತಿ ಹಾಕ್ಕೊಳ್ಳಿ. 1.5 ಚಮಚ ಹಾಕೋಬೋದು. ಈಗ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಮೆಂತ್ಯದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದನ್ನ 1 ಚಮಚ, ಹಾಗೆಯೇ ಗರಂ ಮಸಾಲ 1/4 ಚಮಚ, ಹಾಗೆಯೇ ಅರ್ಧ ಲಿಂಬೆ ಇಷ್ಟನ್ನು ಹಾಕೋಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಆಮೇಲೆಗೆ ರುಚಿಗೆ ಖಾರ, ಉಪ್ಪು ಅಥವಾ ಲಿಂಬೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಂತಂದರೆ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಗುಚ್ಕೊಳ್ಳಿ. ಈಗ ನಾವಿದನ್ನ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು 3 ನಿಮಿಷ ಮಸಾಲದಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಮಸಾಲ ಎಳ್ಕೋಬೇಕು. ಅದಾದ ನಂತರ ಕ್ಲೀನಾಗಿ ಮಗುಚ್ಕೊಳ್ಳಿ. ನೀವು ಉರಿಯನ್ನು ಈಗ ಕಮ್ಮಿ ಇಟ್ಬಿಟ್ಟು ಇದು ಡ್ರೈ ಆಗೋ ತನಕ ಒಂದು 3 ರಿಂದ 4 ನಿಮಿಷ, ಒಂದು 5 ನಿಮಿಷ ಬೇಕಾಗುತ್ತೆ ಇದು ಡ್ರೈ ಆಗೋಕ್ಕೆ. ಅಷ್ಟೋ ತನಕ ನೀವು ಇದನ್ನ ರೋಸ್ಟ್ ಮಾಡ್ತಾ ಇರಬೇಕು. ಉರಿಯನ್ನು ಜಾಸ್ತಿ ಇಡಬೇಡಿ, ಕರಟುತ್ತೆ. ಕಮ್ಮಿ ಉರಿ ಇಟ್ಕೊಂಡು ಇದನ್ನ ರೋಸ್ಟ್ ಮಾಡ್ತಾಯಿರಿ. ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಚಿಕನ್ ಈ ಥರ ರೆಡಿ ಆದಾಗ ಪರ್ಫೆಕ್ಟಾಗಿ ನಮಗೆ ಸೂಪರ್ವಾಗಿರುವಂಥ ರುಚಿಯಾಗಿರುವಂಥ ಚಿಕನ್ ಪೆಪ್ಪರ್ ಗೀ ರೋಸ್ಟು ರೆಡಿಯಾಗಿರುತ್ತೆ. ನೋಡಿ, ಸೂಪರ್ ಆಗಿರುವಂಥ ಚಿಕನ್ ಪೆಪ್ಪರ್ ಗೀ ರೋಸ್ಟ್ ರೆಡಿ ಆಗಿದೆ. ತುಂಬ ಸುಲಭ ಇದೆ ಮಾಡಲಿಕ್ಕೆ. ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.